ಸೊ ಹಾಯ್ ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ಈ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಾನು ಒನ್ ವರ್ಸಸ್ ಒನ್ ಮ್ಯಾಚ್ ಆಡ್ತಾ ಇದ್ದೀನಿ. ಸೊ ಅಂದರೆ ಸೋಲೋ ವರ್ಸಸ್ ಸೋಲೋನೇ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು 5 ಕಿಲ್ ಮಾಡಿದ್ದೀನಿ. ಅದು ತುಂಬ ದಿವಸ ಆದಮೇಲೆ, ಅದು ನಾನು ನಾಬ್ ಆಗಿ. ಸೊ ನಂಗೆ ಇಲ್ಲಿದ ತಕ್ಷಣ ಥಾಮ್ಸನ್ ಸಿಕ್ಬಿಟ್ಟಿದೆ. ಏನೋ ಥಾಮ್ಸನ್ ಬಂದು ಶಾರ್ಟ್ ರೇಂಜ್ ಗನ್ನು. ಸೊ ಡ್ಯಾಮೇಜ್ ಏನೋ ಕೊಡುತ್ತೆ. ನನ್ನ ಫೋನ್ ಬೇರೆ ಸ್ವಲ್ಪ ಸ್ಮೂತಿಗಿಲ್ಲ. ನಾನು ಸ್ಟ್ಯಾಂಡರ್ಡ್ದಲ್ಲಿ ಗೇಮ್ ಪ್ಲೇಯನ್ನು ಆಡ್ತಾಯಿದ್ದೀನಿ. ಸೊ ಓಕೆ, ನನ್ನ ಮುಂದೆನೇ ಫೈಟ್ ಆಗ್ತಾ ಇದೆ. ಸೊ ಹೋಗೋಣ, ಏನಾಗುತ್ತೋ ಗೊತ್ತಿಲ್ಲ. ಬಂದ ಎನಿಮಿ ಬಂದ, ಕುತ್ಕೊಂಡು ಲೂಟ್ ಮಾಡ್ತಾ ಇದ್ದಾನೆ. ಪಿ ಹೆಡ್ ಶಾಟ್ ಬಿತ್ತು, ಈಸಿಯಾಗಿ ಕಿಲ್ ತೆಕ್ಕೊಂಬಿಟ್ಟೆ ಅವನಿಂದ. ಸೊ ಓಕೆ, ಬೋಟಿ ಟೋಕನ್ನಿಂದ ನನಗೆ ಗ್ರಾಸ ಸಿಕ್ತು. ಲೆವೆಲ್ 3 ಹೆಲ್ಮೆಟ್, ಲೆವೆಲ್ 4 ವೆಸ್ಟ್ ಎಲ್ಲ ಸಿಕ್ಬಿಟ್ಟಿದೆ. ಸೊ ಇನ್ನೇನು ಲೂಟ್ ಏನು ಬೇಕಾಗಿಲ್ಲ ನನಗೆ. ಸೊ ಓಕೆ, ನನ್ನ ಫೋನ್ನ ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ. ಸೊ ಅದಕ್ಕೆ ನನ್ನ ಫೋನ್ನ ಟವಲಿಂದ ಒರೆಸ್ಕೊತಾ ಇದ್ದೀನಿ. ಸೊ ಎನಿಮೀಸ್ ಯಾರು ಕಾಣಿಸ್ತಾ ಇಲ್ಲ ನನಗೆ ಕ್ಲಾಕ್ ಟವರ್ದಲ್ಲಿ. ಏನಂದರೆ ಒಂದು 3 ಜನ ಏನೋ ಇಲ್ದಿದ್ದು ಗೊತ್ತು ನನಗೆ. ಸೊ ಓಕೆ, ಏನಾಗುತ್ತೋ. ಸೊ ಓಕೆ, ಹಂಗೆ ಕೆಳಗಡೆ ಹೋಗ್ತಾ ಇದ್ದೀನಿ. ಅಲ್ಲೊಬ್ಬನ ಎನಿಮಿ ಸಿಗ್ಬಿಡ್ತಾನೆ. ಸೊ ಅವ್ನ ಕಿಲ್ ಎತ್ತೋಕ್ಕೆ ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು. ಸೊ ಅವ್ನು ಸಖತ್ ಡ್ಯಾಮೇಜ್ ಕೊಟ್ಟನು ನನಗೆ. ಫ್ರೆಂಡ್ಸ್, ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಡ್ಯಾಮೇಜ್ ಕೊಟ್ಟನು. ಸೊ ಏನು ನಾಬ್ ಅಂದ್ಕೊಂಡಿದ್ದೆ, ಬಟ್ ಸಖತ್ತಾಗಿ ಆಡ್ತಾಯಿದ್ನು. ಸೊ ನಾನು ಈ ಥರ ಬಕ್ರಾ ಥರನೇ ಆಡ್ತಾಯಿದ್ದೀನಿ. ಸೊ ಅವ್ನು ಕೆಳಗಡೆ ಇದ್ನು, ಎತ್ತನ ಅಂದ್ಕೊಂಡೆ, ಬಟ್ ಗ್ರೋಸ ಎತ್ತೋ ಬದಲು ಥಾಮ್ಸನ್ ಬಂದುಬಿಡ್ತು ಕೈಗೆ. ಸೊ ಎಲ್ತ ಹಾಕ್ಕೊತಾ ಇದ್ದೀನಿ, ಇನ್ನೇಲರ್ ಹಾಕ್ಕೊಂಡೆ. ಅವ್ನು ಕೆಳಗಡೆ ಬಂದನು. ಇವಾಗ ಅದನ್ನು ಕಿಲ್ ಎತ್ಕೊತೀನಿ ಅಂದ್ಕೊಂಡೆ, ಬಟ್ ಅವ್ನು ಡ್ಯಾಮೇಜ್ ಬಿತ್ತು. ಬಟ್ ಏನೂ ಯೂಸ್ ಆಗಿಲ್ಲ. ಅವ್ನು ರಶ್ ಮಾಡ್ತಾನೆ ಅಂದ್ಕೊಂಡಿದ್ದೆ. ಸೊ ಹಂಗೆ ಮಾಡಿದ್ನು, ಹೊಡೆಯೋಕೆ ಹೋಗದೆ ನನ್ನ ಪಕ್ಕದಲ್ಲೇ ಬಂದುಬಿಟ್ಟಿದ್ದಾನೆ. ಸೊ ನಾನು ಶಾರ್ಟ್ ಗನ್ ಎತ್ಕೊಂಡು ಹೊಡೆದೆ. ನನಗೆ ಸತ್ತೋಗ್ತೀನಿ ಅಂದ್ಕೊಂಡೆ, ನೋಡಿದೆ ಕಿಲ್ ಎತ್ಕೊಂಡ್ಬಿಟ್ಟೆ. ಸೊ ಈ ಥರ ನನಗೆ 3 ಕಿಲ್ಸ್ ಆಗೋಯ್ತು. ಹೆಂಗೋ ಕಷ್ಟ ಬಿದ್ದು. ಸೊ ಕಷ್ಟ ಬಿದ್ದು ಅಂದರೆ ನಾನು ಇಷ್ಟು ಚೆನ್ನಾಗಿ ಆಡ್ತಾನೇ ಇದ್ದಿಲ್ಲ. ಯಾವಾಗಲೂ ಆಡ್ತಾಯಿದ್ದೆ, ಬರೀ ಟ್ರೈನಿಂಗ್ ಗ್ರೌಂಡಲ್ಲಿ ಬರ್ತಾಯಿದ್ದೆ, ಕ್ಲಾಸ್ ಕೋಡ್ ಆಡ್ತಾಯಿದ್ದೆ. ಸೊ ನಿಮಗೆ ಟ್ರಿಕ್ಕಿ ವೀಡಿಯೋಸ್ ಮಾಡೋಣ ಅಂದ್ಕೊಂಡು ಯೂಟ್ಯೂಬ್ದಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್. ಸೊ ನನಗೆ ಎಲ್ಲ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಬೇಕು ಫ್ರೆಂಡ್ಸ್. ಅದು ನಾನು ಕನ್ನಡ. ಓಕೆ, ನಾನು ಕನ್ನಡಿಗ. ಸೊ ಓಕೆ, ಜಾಸ್ತಿ ಮಾತಾಡ್ತಾ ಇದ್ದೀನಿ. ಸೊ ನನಗೆ MP5 ಇಷ್ಟ, ಬಟ್ ಥಾಮ್ಸನ್ನೇ ಇಟ್ಕೊಂಡಿರ್ತೀನಿ. ಸೊ ಓಕೆ, ಹೋಗ್ತಾ ಇದ್ದೀನಿ. ಬಟ್ ನೆಕ್ಸ್ಟ್ ಕಿಲ್ ನೋಡ್ಬೇಕು. ಸೊ ಯಾವ ಥರ ಕಿಲ್ ಬಂತಂದರೆ, ಅವ್ನು ಆಫ್ಲೈನ್ದಲ್ಲಿ ಹೋಗ್ಬಿಟ್ಟಿದ್ನು ಪಾಪ. ಸೊ ಈಸಾಗಿ ಕಿಲ್ ಬಂತು ಅದರಿಂದ. ಫ್ರೆಂಡ್ಸ್, ನಾನೇನೋ ಸ್ಟ್ರೈಟಿಗೆ ಹೋಗ್ತಾ ಇದ್ದೆ, ಸಡನ್ನಾಗಿ ಗನ್ ಎತ್ಕೊಂಡಿದ್ದೀನಿ. ಸಡನ್ನಾಗಿ ಅವ್ನು ನೋಡಿದೆ ಕಾಣಿಸ್ಕೊಂಡ್ಬಿಟ್ನು. ಅದು ಜೋಸೆಫ್ ಕ್ಯಾರೆಕ್ಟರ್ ಬೇರೆ. ಹಂಗೆ ಹೊಡೆದೆ, ಆನ್ಲೈನ್ದಲ್ಲಿ ಇದ್ದಾನೆ ಅಂದ್ಕೊಂಡು ನೋಡಿದೆ ಆಫ್ಲೈನ್ದಲ್ಲಿ ಹೋಗ್ಬಿಟ್ಟಿದ್ನು. ಸುಮ್ಮನೆ ಪಾಪ ಅನ್ಸಾಯಿಸ್ಬಿಟ್ಟೆ. ಸೊ ಓಕೆ, ಏನೋ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಸೊ ದಸರಾಗೆ ಏನೋ ಗೊತ್ತಿಲ್ಲ, ನಾನೇನಂತ ಗೊತ್ತಿದ್ದಿಲ್ಲ. ಶೂಟ್ ಮಾಡಿದೆ, ಆವಾಗ ಗೊತ್ತಾಯಿತು. ಸೊ ಇದರಲ್ಲಿ ಶೂಟ್ ಮಾಡಿದ ತಕ್ಷಣ ಈ ಥರ ಎಲ್ಲೋ ಏನೋ ಸಿಗ್ತಾ ಇತ್ತು. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡೆ. ಸೊ ಹಂಗೆ ಇಲ್ಲೊಂದು ಹೈಡಿಂಗ್ ಪ್ಲೇಸ್ ಇದೆ ಫ್ರೆಂಡ್ಸ್. ಸೊ ಈ ಹೈಡಿಂಗ್ ಪ್ಲೇಸ್ದಲ್ಲಿ ನೀವು ಈಸಿಯಾಗಿ ಬಚ್ಚಿಕೊಬೋದು. ಸೊ ಹಂಗೆ ಕಿಲ್ನು ದೆಪ್ಕೊಬೋದು ಈಸಿಯಾಗೆ. ಬಟ್ ನೀವು ಸೇಫಾಗಿ ಆಡಲೇಬೇಕು. ಬಟ್ ನಾನು ಸಜೆಸ್ಟ್ ಮಾಡೋದಂದರೆ ಹೈಡಿಂಗ್ ಮಾಡ್ಕೊಂಡು ಮಾತ್ರ ಗೇಮ್ ಪ್ಲೇನ ಆಡಬೇಡ್ರಿ, ಯಾಕಂದರೆ ಅವಾಗ ಪ್ರೋ ಪ್ಲೇಯರ್ ಅಂತೂ ಆಗೋಕ್ಕಾಗಲ್ಲ. ಸೊ ಓಕೆ, ಫೋರ್ತ್ ಕಿಲ್ ಕಡೆ ಹೋಗೋಣ. ಸೊ ಫ್ರೆಂಡ್ಸ್, 4th ಕಿಲ್ಲು ಸ್ವಲ್ಪ ಈಸಿಯಾಗಿ ಇತ್ತು, ಯಾಕಂದರೆ ಅವನೇನೋ ಲೂಟ್ ಮಾಡೋಕ್ಕೆ ಹೋಗಿದ್ನು. ಅವ್ನು ಮೊದಲೇ ಡ್ಯಾಮೇಜ್ ಬಿದ್ದಿತ್ತೇನೋ ಗೊತ್ತಿಲ್ಲ, ಬೇಗ ಸತ್ತೋಗ್ಬಿಟ್ನು. ಸೊ ಓಕೆ, ಅವನ ಹತ್ರ ಲೂಟ್ ಮಾಡೋಣ ಅಂದ್ಕೊಂಡು ಹೋಗಿದೆ. ಸೊ ವಾವ್, ಗ್ಲುವೆಲೆಲ್ಲ ಇದೆ. ಓಕೆ, 2 ಗ್ಲುವೆಲ್ ಏನೋ ಇತ್ತು. ಓಕೆ, ಒಂದು ಮೆಡಿಕಿಟ್ ಎತ್ಕೊಳ್ಳೋಣ. ಸೊ ಹಂಗೆ ಆಮೆ ಎಲ್ಲ ಎತ್ಕೊಂಡಿದ್ದೀನಿ, ಫುಲ್ ಆಗೋಯ್ತು. ಸೊ ಓಕೆ, ಹಂಗೆ ರಶ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಇದೇ ಥರ ಗೇಮ್ ಪ್ಲೇನ ಆಡ್ಕೊಂಡೇ ಹೋಗ್ತಾಯಿದ್ದೆ, ಬಟ್ ಲಾಸ್ಟಲ್ಲಿ ಹೆಂಗೋ ಸತ್ತೋಗ್ಬಿಡ್ತೀನಿ. ಸೊ ಇಲ್ಲಿ ಬಂದುಬಿಟ್ಟು ನಾನೇನು ಯೂಸ್ ಮಾಡೋಕ್ಕೆ ಬಂದೆ. ಸೊ ಆವಾಗ ಕಾರ್ಡ್ ಕಾಣಿಸ್ತು. ಸೊ ಗ್ರೋಸ ಎತ್ಕೊಂಡು ಹೊಡೆದೆ. ಸೊ ನಂಗೆ ಗೊತ್ತಾಯಿತು ಅವಳ ಹತ್ರ ಯಾವುದೋ ಲಾಂಗ್ ರೇಂಜ್ ಗನ್ ಯಾವುದೋ ಇದೆ. ಸೊ ಅದಕ್ಕೆ ಅವಳು ಇಳ್ಕೊಂಬಿಟ್ಲು ಅಂದ್ಕೊಂಡೆ. ಸೊ ಆಮೇಲೆ ಇದನ್ನ ಯೂಸ್ ಮಾಡ್ಕೊಂಡಿದ್ದೆ. ಸೊ ಈ ಕಿಲ್ನ ಎತ್ತಕ್ಕೆ ಟ್ರೈ ಮಾಡಿದೆ, ಬಟ್ ಇನ್ನೊಬ್ಬನು ಬಂದುಬಿಟ್ನು. ಸೊ ಅವ್ನು ನೋಡೋಕ್ಕೆ ಹೋಗಿ ಅವಳು ನೋಡೋಕ್ಕೆ ಹೋಗಲಿ, ಫುಲ್ ಕನ್ಫ್ಯೂಸ್ ಆಗೋಯಿತು. ಅವಳು ಆಚೆ ಬಂದಿದ್ದು. ಸೊ ಆವಾಗ ಗ್ರೋಸ ಎತ್ಕೊಂಡು ಹೊಡೆದೆ. ಸೊ ಡ್ಯಾಮೇಜ್ ಬಿದ್ದುಬಿಡ್ತು. ಸೊ ಆವಾಗ ಗ್ಲುವೆಲ್ ಹಾಕ್ಕೊಂಬಿಟ್ಲು. ಸೊ ಓಕೆ, ನಾನು ಮನೆ ಮೇಲಿಂದ ರಶ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಆವಾಗ ಇನ್ನೊಬ್ಬ ಎನಿಮಿ ಬಂದುಬಿಟ್ಟಿದ್ನು. ಸೊ ಡ್ಯಾಮೇಜ್ ಕೊಟ್ಟೆ, ಬಟ್ ನನಗೆ ಎಕ್ಸ್ಟ್ರಾ ಡ್ಯಾಮೇಜ್ ಬೀಳ್ತಾಯಿತ್ತು. ಸೊ ನಾನೇನೋ VSS ಇದೆ ಅಂದ್ಕೊಂಡಿದ್ದೆ.
ಅದಕ್ಕೆ ಬೇರೆ ಸೈಲೆನ್ಸರ್ ಇತ್ತು, VSS ಪ್ಲಾಸ್ಮಾ ಗೊತ್ತಿಲ್ಲ. ಸೊ ಓಕೆ ಮೆಡಿಕಿಟ್ ಹಾಕ್ಕೊಂಡೆ. ಸೊ ಅವಾಗ ಗೊತ್ತಾಯ್ತು ನನಗೆ ಇನ್ನೊಬ್ಬ ಎನಿಮಿ ಬಂದಿದ್ದಾನಂತ. ಸೊ ಅವನಿಗೂ ಡ್ಯಾಮೇಜ್ ಕೊಡ್ತಾ ಇದ್ದೆ. ಸೊ ಬ್ರೈಟ್ನೆಸ್ ನಾನು ಇಟ್ಕೊಂಡಿದ್ದಿಲ್ಲ, ಇಲ್ಲಾಂದರೆ ಹೆಡ್ ಶಾಟ್ ಬೀಳ್ತಾ ಇತ್ತು. ಸೊ ಬಟ್ ಓಕೆ ಅವ್ನು ನೋಡಿದೆ ಹಾಗೆ ತಲೆ ಒಳಗಡೆ ಇಟ್ಕೊಂಡಿದ್ನು. ಸೊ ಡ್ಯಾಮೇಜ್ ಕೊಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೆ, ಹಾಗೇ ಇಲ್ಲ. ಸೊ ಆಮೇಲೆ ನಾನು ಅವ್ನ ಡ್ಯಾಮೇಜ್ ಏನೋ ಬಿದ್ದಿರುತ್ತಂತ ರಶ್ ಮಾಡೋಕ್ಕೆ ಹೋಗಿದೆ. ಸೊ ಓದೆ. ಸೊ ಫ್ರೆಂಡ್ಸ್ ಅಂತ ಹೆಂಗೋ 3 ಗ್ಲುವೆಲ್ಸ್ ಇತ್ತು. ಸೊ ಒಂದು ಗ್ಲುವೆಲ್ ಹಾಕಿದ್ದೆ. ಸೊ ಬಟ್ ಹಿಂದೆ ಇರೋ ಎನಿಮಿ ಬಂದುಬಿಟ್ಟು ನನಗೆ ಡ್ಯಾಮೇಜ್ ಕೊಡ್ತಾಯಿದ್ಲು. ಸೊ ಏನಾಯಿತು ನೀವೇ ನೋಡಿರಿ ಫ್ರೆಂಡ್ಸ್. ಗ್ರೋಸ್ ಎತ್ಕೊಂಡು ಡ್ಯಾಮೇಜ್ ಏನೋ ಕೊಟ್ಟೆ, ಬಟ್ ಅವನ ಹತ್ರ ಬಂದುಬಿಟ್ನು. ಅವ್ನು ನೋಡಿದೆ ಝೋನ್ಗೆ ಓಡ್ತಾ ಇದ್ದಾನೆ. ನಾನು ಕಿಲ್ ಮಾಡೋಣ ಅಂದ್ಕೊಂಡೆ, ಬಟ್ ಇನ್ನೊಬ್ಳು ಹುಡುಗಿ ಬಂದುಬಿಟ್ಲು, ನನ್ನ ಡ್ಯಾಮೇಜ್ ಹೊಡಕ್ಕೆ ಕೊಟ್ಟಲು. ಸೊ ನಾನೇನು ಮಾಡಬೇಕೋ ಗೊತ್ತಿಲ್ಲ, ಗ್ಲುವೆಲ್ ಹಾಕ್ಕೊಂಬಿಟ್ಟು ಫಾಸ್ಟಿಗೆ ಹೆಲ್ತ್ ಕಿಟ್ ಎಲ್ಲ ಹಾಕ್ಕೊಂಡು ಹೋಗ್ತಾನೆ ಇದ್ದೆ. ಸೊ ನನ್ನ ಎನರ್ಜಿ ಬೇರೆ ಕಮ್ಮಿ ಇತ್ತು. ಸೊ ನಾನು ಅಲ್ಲಿ ಟಾಪಲ್ಲಿ ನೋಡ್ಬೋದು ನೀವು, ಅವನಿದ್ದಾನೆ. ಸೊ ಅವನಿಗೇನೋ ಡ್ಯಾಮೇಜ್ ಕೊಟ್ಟೆ, ಅವ್ನು ನೋಡಿದೆ ಮಲ್ಕೊಂಬಿಟ್ಟಿದ್ನು. ಸೊ ನನಗಿದೇ ಕನ್ಫ್ಯೂಸ್ ಆಗ್ತಾ ಇರೋದು, ಅವನು ಅಲ್ಲಿದ್ದವನು ಸಡನ್ನಾಗಿ ಎಲ್ಲೋ ಮಾಯ ಆಗಿಬಿಟ್ಟಿದ್ದಾನೆ. ಸೊ ನಾನು ಅವ್ನ ಕಿಲ್ ಎತ್ತಕ್ಕೆ ಟ್ರೈ ಮಾಡಿದೆ, ಬಟ್ ಹಾಗೇ ಇಲ್ಲ. ಸೊ ನಾನು ನೋಡಿಲ್ಲ, ಅವನ ಓಡೋಗ್ಬಿಟ್ಟಿದ್ನು. ಸೊ ನೋಡಿದ್ದೆ ಕೊಡ್ತಾ ಇರ್ಬೋದಾಗಿತ್ತು. ಸೊ ಓಕೆ ಹೋಗ್ತಾ ಇದ್ದೀನಿ, ಅವನು ಇದ್ದಾನ ಅಂತ. ಸೊ ನೋಡಿದೆ ಇದ್ದಿಲ್ಲ, ಶೇಪ್ ಔಟ್ ಆಗೋಗಿದೆ. ಸೊ ಓಕೆ ಝೋನ್ ಕಡೆ ಅದನ್ನು ಹೋಗೋಣ. ಸೊ ಹಂಗೆ ಝೋನ್ ಒಳಗಡೆ ಹೋಗ್ತಾನೆ ಇದ್ದೆ. ಸೊ ಫಸ್ಟು ಲೂಟ್ ಮಾಡಿಕೊಂಡೆ, ಇನ್ನೂ ಗ್ಲುವೆಲ್ ಇಲ್ಲ ಅಂದ್ಕೊಂಡು. ಸೊ ಅಟ್ಲೀಸ್ಟ್ ಒಂದು 3 ಗ್ಲುವೆಲ್ಸ್ ಅದನ್ನು ಇಡಲೇಬೇಕು ಕೈಗೆ. ಸೊ ಹೆಂಗೋ ಗ್ಲುವೆಲ್ ಬಂತು. ಸೊ ಓಕೆ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಝೋನ್ ಒಳಗಡೆ. ಸೊ ಈ 5th ಕಿಲ್ ಬಂದು ಇನ್ನೂ ಕಾಮಿಡಿ. ಸೊ ನನಗೆ ಕಿಲ್ ಮಾಡೋ ಟೈಮಲ್ಲಿ ನೋಡಿದೆ ರೈಸ್ಟಾರ್ ಅಂತ ಯಾರೋ ಬಂದುಬಿಟ್ಟಿದ್ರು. ಸೊ ರೈಸ್ಟಾರ್ ಬಂದು ಒಬ್ಬ ಯೂಟ್ಯೂಬರ್ ಅಂತ ಗೊತ್ತಿತ್ತು, ಬಟ್ ಔಡಾ ಇಲ್ಲ ಫೇಕಾ ಅಂತ ಸರಿಯಾಗಿ ಗೊತ್ತಿಲ್ಲ. ಸೊ ಯಾರನ್ನ ರೈಸ್ಟಾರ್ ಫ್ಯಾನ್ ಆಗಿದೆ, ಸೊ ಈ ವಿಡಿಯೋ ನೋಡ್ತಾ ಇದ್ದೆ, ನನಗೆ ಕಮೆಂಟ್ ಹಾಕ್ರಿ ಹೌದಾ ಇಲ್ಲ ಅಂತ. ಸೊ ಫ್ರೆಂಡ್ಸ್ ಹೋಗ್ತಾ ಇದ್ದೆ. ಸೊ ನಂಗೆ ಗೊತ್ತಾಯ್ತು ಅಲ್ಲಿ ಮುಂದೆ ಫೈಟ್ ಆಗ್ತೈತೆ ಅಂತ. ಸೊ ಅವಾಗ ನೋಡಿದೆ ರೈಸ್ಟಾರ್ ಕಿಲ್ಡ್ ಅಂತ ಬಂತು. ಸೊ ನನ್ನ ರೈಸ್ಟಾರ್ ಸರಿಯಾಗಿ ಗೊತ್ತಿಲ್ಲ, ರೈಸ್ಟಾರ್ ಯಾರಂತ. ಸೊ ಅಲ್ಲಿ ಒಳಗಡೆ ಮನೆ ಒಳಗಡೆ ಹೋಗಿದೆ. ಸೊ ಅವಾಗ ನೋಡಿದೆ ಲೂಟ್ ಬಾಕ್ಸ್ ಇತ್ತು. ಸೊ ಲೂಟ್ ಬಾಕ್ಸ್ ಹತ್ರ ಇರ್ಬೋದೇನೋ ಅಂದ್ಕೊಂಡು ಹೋಗ್ತಾ ಇದ್ದೆ. ಸೊ ನೋಡಿದೆ ರೈಸ್ಟಾರ್ ಬಂದಿದ್ರು, ರೈಸ್ಟಾರೋ ಗೊತ್ತಿಲ್ಲ ಸರಿಯಾಗಿ, ಕಿಲ್ಲೇನೋ ಮಾಡಿದೆ. ಅಲ್ಲಿ ನೋಡಿದೆ ಕಾಮ್ರೇಡ್ ಕಿಲ್ ವಿತ್ ರೈಸ್ಟಾರ್ ಅಂತ ಬಂದಿತ್ತು. ಸೊ ಅದೇ ನನಗೆ ಗೊತ್ತಾಗ್ತಾಯಿಲ್ಲ ರೈಸ್ಟಾರ್ನ ಕಿಲ್ ಮಾಡಿಬಿಟ್ಟಿದ್ದೀನ ಅಂತ. ಸೊ ರೈಸ್ಟಾರ್ನೆಲ್ಲ ಕಿಲ್ ಮಾಡೋ ಸೀನೆಲ್ಲ ನನಗಿಲ್ಲ. ಸೊ ಹಂಗೆ ಲೂಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಸೊ ಲಾಸ್ಟ್ ಕಿಲ್ಲೇ ಫ್ರೆಂಡ್ಸ್, ನನಗೆ ಕಿಲ್ ಮಾಡಿಬಿಟ್ನು ನನ್ನೇ DJ ಒಳಗೆ ಬಂದುಬಿಟ್ಟು. ಸೊ ಫ್ರೆಂಡ್ಸ್ ಮತ್ತೆ ಈ ಜಾಗದಲ್ಲೇ ಫ್ರೆಂಡ್ಸ್ ನಾನು ಕಿಲ್ ಆಗಿಬಿಟ್ಟಿದ್ದು. ಸೊ ಹಂಗೆ ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಸೊ ಝೋನ್ ಬೇರೆ ಬರ್ತಾಯಿತ್ತು. ಸೊ ಆವಾಗ ನನಗೊಂದು ಲೂಟ್ ಬಾಕ್ಸ್ ಕಾಣಿಸ್ತು. ಸೊ ಲೂಟ್ ಬಾಕ್ಸಲ್ಲಿ ಅದನ್ನು ಚೆನ್ನಾಗಿರೋ ಗನ್ ಹಿಡಿದು ಅಂದ್ಕೊಂಡು ಹೋಗ್ತಾ ಇದ್ದೆ. ಸೊ ಬಟ್ ಅವಾಗ ನೋಡಿದೆ ಒಬ್ಬ ಹಾಲಾಗಿ ಬಂದುಬಿಟ್ನು, ನನ್ನ ಕಿಲ್ ಮಾಡಿಬಿಟ್ನು. ಸೊ ಅವನ ಹತ್ರ MP40 ಇತ್ತು. ಸೊ ನಾನೇನೋ ಡ್ಯಾಮೇಜ್ ಏನೋ ಕೊಟ್ಟೆ, ಬಟ್ ಅವನ ಹಾಲಕ್ಕೂ ನಾವೆಲ್ಲ ಒಯ್ಯಟ. ಸೊ ಹಿಂಗಾಗೋಯ್ತು. ಸೊ ಇಲ್ಲಿ ನೋಡ್ಬೋದು ಮತ್ತೆ ಅವ್ನಿಗೇನೋ ಡ್ಯಾಮೇಜ್ ಬಿತ್ತು ಅಂದ್ಕೊಂಡು ನಾನು ಶಾರ್ಟ್ ಗನ್ನಲ್ಲಿ ಎತ್ತಿ ಹೊಡಕ್ಕೆ ಹೋಗಿದೆ, ಬಟ್ ಆಗಿಲ್ಲ. ಸೊ ಹಂಗೆ ಆ್ಯಂಡ್ ಕೆನೋನ್ ಅಂತ ಒಂದು ಗನ್ ಇದೆ. ಸೊ ಅದರಲ್ಲೂ ಡ್ಯಾಮೇಜ್ ಕೊಟ್ಟೆ, ಏನೂ ಆಗಿಲ್ಲ. ಸೊ ನೆಕ್ಸ್ಟ್ ಡ್ಯಾಮೇಜ್ ಏನೋ ಕೊಟ್ಟೆ. ಸೊ 18 ಬಂತು, ನಾನು 100 ಏನೋ ಬಂತು ಅಂದ್ಕೊಂಡಿದ್ದೆ. ಸೊ ಏನೂ ಯೂಸ್ ಆಗಿಲ್ಲ ಫ್ರೆಂಡ್ಸ್. ಸೊ ಅವನಿಗೂ ಡ್ಯಾಮೇಜ್ ಆಗಿಲ್ಲ, ನನಗೂ ಡ್ಯಾಮೇಜ್ ಆಗಿಲ್ಲ. ಸೊ ಬಟ್ ಅವ್ನು ಈಸಿಯಾಗಿ ನಾನು ಕಿಲ್ನ ಮಾಡ್ಕೊಂಬಿಟ್ನು ಫ್ರೆಂಡ್ಸ್. ನೋಡ್ರಿ ಅವ್ನಿಗೆ ಎಷ್ಟು ಡ್ಯಾಮೇಜ್ ಕೊಟ್ಟೆ, ಬಟ್ ಆಲಕ್ ಈಸ್ ಆಲಕ್, ಒಯಟ ಈಸ್ ಒಯಟ, ಆ ಥರ ಹೇಳ್ಬೇಕು ಫ್ರೆಂಡ್ಸ್. ಸೊ ಈ ಥರ ಫ್ರೆಂಡ್ಸ್ ನನ್ನ ಫಸ್ಟ್ ವೀಡಿಯೋ ಆಗಿದ್ದು. ಸೊ ಈ ವಿಡಿಯೋ ಇಷ್ಟ ಆಗದೆ ಲೈಕ್ ಮಾಡಿರಿ.